ಇದು ಉಡುಪಿಯನ್ನೇ ಬೆಚ್ಚಿ ಬೀಳಿಸೋ ಒಂದು ಕ್ರೈಮ್ ಸ್ಟೋರಿ. ಆ ಹಂತಕನ ಮೈಂಡ್ ಅಂತೂ ಪೊಲೀಸರನ್ನೇ ಕಣ್ತಪ್ಪಿಸೋ ಮಾಸ್ಟರ್ ಮೈಂಡ್. ಒಂದು ಕೊಲೆ, ಸಾಕ್ಷ್ಯ ನಾಶಕ್ಕಾಗಿ ಮತ್ತೆ 3 ಕೊಲೆ. ಇದು ನೇಜಾರು ನೆತ್ತರಿನ ಕಥೆ. ನಾನು ಗೌತಮ್ ಬ್ರಹ್ಮಾವರ್. ದ್ವೇಷಕ್ಕಾಗಿ 1 ಕೊಲೆ, ಸಾಕ್ಷ್ಯ ನಾಶಕ್ಕಾಗಿ ಮತ್ತೆ 3 ಕೊಲೆ. 15 ನಿಮಿಷದಲ್ಲಿ ನಡೀತು ತಾಯಿ ಮಕ್ಕಳ ಮರ್ಡರ್. ಬೆಳ್ಳಂಬೆಳಿಗ್ಗೆ ಬರ್ಬರ ಹತ್ಯೆ ನಡೆಸಿ ಕ್ಷಣಾರ್ಧದಲ್ಲೇ ಕಾಲ್ಕಿತ್ತಿದ್ದ ಆ ಕಿಲ್ಲರ್ ಚಾಣಾಕ್ಷ ಹಂತಕ ಆದ ಅಂದರ್. ಒಂದೇ ಕುಟುಂಬದ ತಾಯಿ ಹಾಗೂ 3 ಮಕ್ಕಳು ಸೇರಿ 4 ಭೀಕರ ಹತ್ಯೆ ಆಗಿದ್ದಾದ್ರೂ ಯಾಕೆ? ಹಂತಕ 15 ನಿಮಿಷದಲ್ಲಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಹೇಗೆ? ಅದಕ್ಕಾಗಿ ಆತ ಮಾಡಿದ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಎಲ್ಲವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದಂತೂ ಖಂಡಿತ. ಹೌದು, ಅಂಥ ಒಬ್ಬ ಸುಪಾರಿ ಕಿಲ್ಲರೋ ಅಥವಾ ಚಾಣಾಕ್ಷ ಹಂತಕನೋ ನೀವೇ ನೋಡಿ. ಕೃಷ್ಣನಗರಿ ಉಡುಪಿಯಲ್ಲಿ ಈ ಒಂದು ಬರ್ಬರ ಹತ್ಯೆ ನಡೆದಿದೆ. ಅಂದು ದೀಪಾವಳಿಯ ಸಂಭ್ರಮ. ಕೃಷ್ಣನಗರಿ ಉಡುಪಿಯಲ್ಲಿ ಹಿಂದೆಂದೂ ಕಂಡರಿಯದ ಬರ್ಬರ ಹತ್ಯೆ ನಡೆದೇ ಬಿಟ್ಟಿದೆ. ಒಂದೇ ಕುಟುಂಬದ 4 ಬೆಳ್ಳಂಬೆಳಗ್ಗೆಯೇ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದಾರೆ. ತಾಯಿ ಜೊತೆಗೆ 3 ಮಕ್ಕಳ ಮಾರಣ ಹೋಮ ನಡೆದಿದೆ. ಅದು ಒಂದು ಚಂದದ ಕುಟುಂಬ. ಗಂಡ ವಿದೇಶದಲ್ಲಿ ಕೆಲಸದಲ್ಲಿದ್ದಾರೆ. ತನ್ನ 3 ಮುದ್ದಾದ ಮಕ್ಕಳು ಹಾಗೂ ಅತ್ತೆಯೊಂದಿಗೆ ಆಕೆ ಉಡುಪಿ ನೇಜಾರಿನ ತೃಪ್ತಿ ನಗರದಲ್ಲಿ ವಾಸವಾಗಿದ್ದರು. ಆರ್ಥಿಕವಾಗಂತೂ ತುಂಬಾ ಸದೃಢ ಕುಟುಂಬ. 2 ಮಕ್ಕಳು ಕೆಲಸದಲ್ಲಿದ್ರೆ ಒಬ್ಬ ವಿದ್ಯಾಭ್ಯಾಸದಲ್ಲಿದ್ದ. ಒಟ್ಟಾರೆ ಖುಷಿಯಾಗಿದ್ದ ಒಂದು ಮುಸ್ಲಿಂ ಕುಟುಂಬ ಅದು. ಅಂದು ಮನೆಯಲ್ಲಿದ್ದದ್ದು ತಾಯಿ ಹಸೀನಾ, ಮಕ್ಕಳಾದ ಐನಾಸ್, ಅಫ್ನಾನ್ ಮತ್ತು ಆಸೀಮ್ ಹಾಗೂ ಹಸೀನಾಳ ಅತ್ತೆ. ಐನಾಸ್ ಬೆಂಗಳೂರಿನಲ್ಲಿ ಏರ್ ಇಂಡಿಯಾ ಕಂಪನಿಯಲ್ಲಿ ಗಗನಸಖಿಯಾಗಿ ಕೆಲಸ ಮಾಡ್ತಿದ್ರೆ, ಅಫ್ನಾನ್ ಮಂಗಳೂರಿನ ಲಾಜಿಸ್ಟಿಕ್ ಕಂಪನಿಯಲ್ಲಿ ಕೆಲಸದಲ್ಲಿದ್ಲು ಹಾಗೂ ಆಸೀಮ್ 8ನೇ ತರಗತಿಯಲ್ಲಿ ಓದ್ತಾ ಇದ್ದ. ದೀಪಾವಳಿಯಂದೇ ನಡೀತು ದಯೆ ಇಲ್ಲದ ಆ ಅಮಾನುಷ ಹತ್ಯೆ. ಹೀಗಿರುವಾಗ ಅಂದು ದೀಪಾವಳಿ ಹಬ್ಬದ ಮೊದಲ ದಿನ ನವೆಂಬರ್ 12 ಭಾನುವಾರ ಬೆಳಗ್ಗೆ ಸುಮಾರು 8:30ರ ಹೊತ್ತಿಗೆ ಆಟೋದಲ್ಲಿ ಒಬ್ಬ ಬಂದು ಏಕಾಏಕಿ ಮನೆಯೊಳಗೆ ನುಗ್ತಾನೆ. ಕೆಲ ಸಮಯ ಜೋರಾಗಿ ಮಾತಿನ ಚಕಮಕಿ ನಡೆಯುತ್ತೆ. ದಿಢೀರನೆ ಮನೆಯೊಳಗಿಂದ ಚೀರಾಟದ ಧ್ವನಿ ಕೇಳಿ ಬರುತ್ತೆ. ಆಗ ಅಲ್ಲಿ ಆಗಿದ್ದಾದ್ರೂ ಏನು? ಬಂದಿದ್ದ ದುಷ್ಕರ್ಮಿ ಚೂರಿಯಿಂದ ಹಸೀನಾಳಿಗೆ ಇರಿಯುತ್ತಾನೆ. ಆ ಕ್ಷಣ ಅಲ್ಲೇ ಬಾತ್ರೂಮಿನಿಂದ ಬರ್ತಿದ್ದ ಅಫ್ನಾನ್ಗೂ ಚೂರಿಯಿಂದ ಇರಿಯುತ್ತಾನೆ. ಅದಲ್ಲದೆ ಅಲ್ಲೇ ಬೆಡ್ರೂಮ್ನಲ್ಲಿದ್ದ ಐನಾಸ್ಗೂ 5-6 ಬಾರಿ ಚೂರಿಯಿಂದ ಇರಿಯುತ್ತಾನೆ. ಇದನ್ನ ಪ್ರತಿರೋಧಿಸಲು ಬಂದ ಹಸೀನಾಳ ಅತ್ತೆಗೂ ದುಷ್ಕರ್ಮಿ ಇರಿಯಲು ಬಂದಾಗ ಅತ್ತೆ ಬಾತ್ರೂಮ್ನೊಳಗೆ ಓಡಿ ಹೋಗಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ತಾರೆ. ಇತ್ತ ಒಳಗಿನಿಂದ ಬಂದ ಈ ಚೀರಾಟವನ್ನ ಕೇಳಿ ಒಳ ಓಡಿ ಬಂದ ಪುಟ್ಟ ಬಾಲಕ ಆಸೀಮ್ನನ್ನು ಬಿಡದೆ ಆ ದುಷ್ಕರ್ಮಿ ಚೂರಿಯಿಂದ ಇರಿದು ಹೊರಬರ್ತಿದ್ದಾಗೆ ಈ ಎಲ್ಲ ಬೊಬ್ಬೆ ಚೀರಾಟ ಕೇಳಿ ಪಕ್ಕದ ಮನೆಯ ಯುವತಿ ಓಡಿ ಬಂದಾಗ ಅವಳಿಗೆ ಚಾಕು ತೋರಿಸಿ ಬೆದರಿಸಿ ಆ ಕಿರಾತಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅಂತೂ ಒಬ್ಬರ ಮೇಲೆ ದ್ವೇಷ, ಸಾಕ್ಷ್ಯ ನಾಶಕ್ಕಾಗಿ ಉಳಿದ 3 ಕೊಲೆ. ಒಟ್ಟಾರೆ ಬೆಳ್ಳಂಬೆಳಗ್ಗೆ ಉಡುಪಿ ಕಂಡು ಕೇಳರಿಯದ ಒಂದೇ ಕುಟುಂಬದ 4 ಬರ್ಬರ ಹತ್ಯೆ ನಡೆದೇ ಹೋಗುತ್ತೆ. ನಾಲ್ವರನ್ನ ಚಾಕುವಿನಿಂದ ಇರಿದು ಪರಾರಿಯಾದ ದುಷ್ಕರ್ಮಿಯ ದುಷ್ಕೃತ್ಯ ಕಂಡ್ರೆ ಇದೆಂಥ ಭೀಕರತೆ, ಆತನಿಗೆ ಮನುಷ್ಯತ್ವವೇ ಇಲ್ಲವೇ ಎಂಬ ಸಂಶಯ ಮೂಡುತ್ತೆ. ಆ ಪುಟ್ಟ 3 ಮಕ್ಕಳನ್ನ ಹಾಗೂ ತಾಯಿಯನ್ನ ಸೇರಿ
ನಿರ್ದಾಕ್ಷಿಣ್ಯವಾಗಿ ಭೀಕರವಾಗಿ ಕೊಲೆ ಮಾಡಿ ಹೋಗಿದ್ದ ಆ ಹಂತಕ. ಇಷ್ಟಾದ ಮೇಲೆ ಕೂಡಲೇ ಸ್ಥಳಕ್ಕಾಗಮಿಸಿದ ಮಲ್ಪೆ ಪೊಲೀಸರು ಹಾಗೂ ಎಸ್ಪಿ ಇಡೀ ಮನೆಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ. ಶ್ವಾನದಳವು ಬಂದು ಆರೋಪಿಯ ಜಾಡು ಹಿಡಿಯಲು ಮುಂದಾಗುತ್ತೆ. ಇತ್ತ ಕೊಲೆಯಾದ ಹಸೀನಾಳ ಗಂಡ ನೂರ್ ಮಹಮ್ಮದ್ ಯಾವುದರ ಸುಳಿವೇ ಇಲ್ಲದೆ ವಿದೇಶದಲ್ಲಿದ್ದಾನೆ. ತಕ್ಷಣವೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಸ್ಥಳ ಮಹಜರು ಮಾಡಿ ತನಿಖೆ ಮುಂದಾಗ್ತಾರೆ. ಆ ಕ್ಷಣ ಮನೆಯ ಮೂಲೆ ಮೂಲೆಯನ್ನ ಜಾಲಾಡಿ ತನಿಖೆ ನಡೆಸಿದ ಎಸ್ಪಿ ಅರುಣ್ ಕುಮಾರ್ ಹೇಳ್ತಾರೆ, ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನೇಜರ್ ಎಂದ ಒಂದು ಅಲ್ಲಿ ಪಕ್ಕದಲ್ಲಿ ಒಂದೇ ಮನೆಯಲ್ಲಿ ಒಂದು 4 ಜನ ಮರ್ಡರ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಸೀರಿಯಸ್ ಆಗಿ ಗಾಯ ಆಗಿದೆ. ವಿಚಾರ ಏನಂದರೆ ಹಸೀನಾ ಎಂದು ಒಂದು 45 ವಯಸ್ಸು ಒಂದು ಲೇಡಿ ಮತ್ತು ಅವ್ರದ್ದು 3 ಮಕ್ಕಳು. ಅವ್ರು 3 ಜನ ಟೋಟಲಿ 4 ಜನ ಸೇರಿ ಯಾರೋ ಬಂದು ಸ್ಟ್ಯಾಬ್ ಮಾಡಿ ಡೆತ್ ಮರ್ಡರ್ ಆಗಿರೋದು ಕಂಡು ಬಂದಿದೆ. ಮತ್ತು ಅವ್ರದ್ದು ಮದರ್ ಇನ್ ಲಾಗೂ ಸ್ಟ್ಯಾಬ್ನಲ್ಲಿ ಗಾಯ ಆಗಿದೆ. ಅವ್ರಿಗೆ ಈಗಾಗಲೇ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ಈಗ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸದ್ಯಕ್ಕೆ ಆ ಥರ ಏನು ಕಾಣ್ತಾ ಇಲ್ಲ, ಬರೀ ಸ್ಟ್ಯಾಬಿಂಗ್ ಥರ ಕಾಣ್ತಾ ಇದೆ. ಏನೋ ಪರ್ಸನಾಲಿಟಿ ಇರಬಹುದು ಎಂದು ಅನಿಸ್ತಾ ಇದೆ. ಬಟ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ಆಗಿ ಏನು ಬರ್ತದೋ ಅದನ್ನು ಮರ್ಡರ್ ಮನೆ ಒಳಗೆ ನಡೆದಂಗೆ ಮಾಹಿತಿ ಇದೆ. ಈಗ ಅವ್ರದ್ದು ಹಸ್ಬೆಂಡಿಗೆ ಹೊರದೇಶದಲ್ಲಿ ಇದ್ದಾರೆ ಎಂದು ಈಗ ಹೇಳ್ತಾ ಇದ್ದಾರೆ. ಅದನ್ನು ನಾವು ವೆರಿಫೈ ಮಾಡಿ ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಮನೆಯಲ್ಲಿ ಯಾವುದೇ ಸೊತ್ತು ಕಳವಾಗಿಲ್ಲ. ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನೋದನ್ನ ತನಿಖೆ ಮೂಲಕ ಇನ್ನು ಪತ್ತೆ ಹಚ್ಚಬೇಕು ಅಂತ ತಿಳಿಸಿದ್ರು. ಸಿಸಿಟಿವಿ ಕೊರತು ಕ್ರಿಮಿನಲ್ ಕಿಲ್ಲರ್ನ ಕ್ಲೂ. ಇಷ್ಟಾಗಿ ತನಿಖೆ ಮುಂದುವರೆಸಿದ ಪೊಲೀಸರಿಗೆ ನಂತರ ಆರೋಪಿಯ ಸುಳಿವಿಗಾಗಿ ಸಿಗೋದೆ ಸಿಸಿಟಿವಿ ದೃಶ್ಯಾವಳಿ. ಹೌದು, ಉದ್ಯಾವರದ ಟೊಯೋಟೋ ಶೋರೂಮ್ ವರೆಗೆ ಹಂತಕ 2 ವೀಲರ್ನಲ್ಲಿ ಡ್ರಾಪ್ ತೆಗೆದುಕೊಂಡು ಸಾಗಿದ ದೃಶ್ಯ ಸಿಗುತ್ತೆ. ಇನ್ನೊಂದು ಕರಾವಳಿ ಬೈಪಾಸ್ನಲ್ಲಿ ಆಟೋವಿನಿಂದ ಇಳಿದು ಹೋಗುವ ದೃಶ್ಯ ಸಿಗುತ್ತೆ. ಎರಡನ್ನೂ ಪರಿಶೀಲಿಸಿದ ಪೊಲೀಸರು ಮುಂದಿನ ಹೆಜ್ಜೆ ಇಡೋದು ಆ ಆಟೋ ಡ್ರೈವರ್ ಹತ್ರ. ಇಡೀ ಪ್ರಕರಣದ ತನಿಖೆಯ ಭಾಗವಾಗಿ ಸಂತಕಟ್ಟೆ ಸ್ಟ್ಯಾಂಡ್ನ ಆಟೋ ಡ್ರೈವರ್ ಬಳಿ ಬಂದಾಗ ತಿಳಿದು ಬಂದದ್ದು ಆತ ಬಿಳಿ ಶರ್ಟ್ ಪ್ಯಾಂಟ್ ಹಾಕಿ ಮಾಸ್ಕ್ ಹಾಕಿಕೊಂಡಿದ್ದ. ಬೋಳು ತಲೆ 45ರ ಆಸುಪಾಸಿನವನು ಎಂದು ಹಂತಕನ ಸುಳಿವು ಅಲ್ಲಿ ಸಿಕ್ಕಿತ್ತು. ಸಂತಗಟ್ಟೆ ಆಟೋ ಡ್ರೈವರು ಆಟೋದಲ್ಲಿ ಹೋಗುವಾಗ ನಿಲ್ಲಿಸಿದ್ರು ಅಲ್ಲಿ ಹೂವಿನ ಮಾರ್ಕೆಟ್ ಹತ್ರ. ಅಲ್ಲಿ ತೃಪ್ತಿ ಲೇಔಟ್ ಹತ್ರ ಬಿಡಿ ಅಂತ ಹೇಳಿ ಅಲ್ಲಿ ಅವರನ್ನು ಇಲ್ಲಿ ಕರ್ಕೊಂಡು ಫಸ್ಟ್ ಗೇಟ್ ಹತ್ರನೇ ಬಿಟ್ಟೆ. ನಾನು ಮೀಟರ್ ಚಾರ್ಜ್ ಬಾಡಿಗೆ ತಗೊಂಡು ಸೀದಾ ವಾಪಸ್ ಹೋಗಿ 15 ನಿಮಿಷ ಆಗಿದೆ. ಸಂತಗಟ್ಟೆಗೆ ಪುನಃ ಬಂದಿದೆ ಆ ಜನ, ಆ ವ್ಯಕ್ತಿ ಬಂದಿದ್ದಾರೆ, ನಮ್ಮ ಸ್ಟ್ಯಾಂಡಿಗೆ ಬಂದಿದ್ದಾರೆ. ನಮ್ಮದು ಅಲ್ಲಿ ಕ್ಯೂ ಸಿಸ್ಟಮ್. ಇನ್ನೊಬ್ಬರು ರಿಕ್ಷಾದಲ್ಲಿ ಹತ್ತಿದ್ರು. ಆಗ ನಾನು ಅವ್ರ ಹತ್ರ ಹೇಳಿದೆ, ನೀವು ನಿಲ್ಲಿ ಕೇಳಿದ್ರೆ ನಾನು ನಿಲ್ತಿದ್ದೆ, ನಮಗೆ ವಿಷಯ ಅಂತ ಗೊತ್ತಿಲ್ಲಲ್ಲ, ನಿಲ್ಲಿ ಕೇಳಿದ್ರೆ ನಿಲ್ತಿದ್ದೆ ಅನ್ನೋದು. ಪರವಾಗಿಲ್ಲ ಅಂತ ಆ ರಿಕ್ಷಾದಲ್ಲಿ ಹತ್ತಿ ಹೋಗುವಾಗ ಫಾಸ್ಟ್ ಹೋಗಿ ಅಂತ ಹೇಳಿದರು. ಅದಕ್ಕೆ ಆವಾಗ ಅವನು ಹೇಳಿದ್ರು, ಈಗ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಇಲ್ಲ, ಫಾಸ್ಟ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ನಮ್ಮ ಲಿಮಿಟಲ್ಲಿ ಹೋಗಿದ್ದು ಅಂತೇಳಿ ಹೋದರು. ಹೋದೊಂದು ಅರ್ಧ ಗಂಟೆ ಒಳಗೆ ನಮ್ಮ ಇನ್ನೊಬ್ಬರು ರಿಕ್ಷಾದವರು ಫೋನ್ ಮಾಡಿ ನನಗೆ, ನೀವು ಎಲ್ಲಿಗೆ ಬಿಟ್ಟದ್ದು, ಅಲ್ಲಿ ಈ ಥರ ಇನ್ಸಿಡೆನ್ಸ್ ಆಗಿದೆ ಅಂತ ಹೇಳಿದರು. ಸಾಧಾರಣ ಬಿಟ್ಟು ವಾಪಸ್ ಬರೋದು ಒಳಗೆ ಈ ಕುರಿತಾಗಿ ರಿಕ್ಷಾ ಡ್ರೈವರ್ ಹೇಳೋದು, ಆತನನ್ನ ಮನೆ ಬಳಿ ಬಿಟ್ಟು ಬಂದಿದ್ದೆ. 15 ನಿಮಿಷದಲ್ಲಿ ಆತ ಮತ್ತೆ ನಮ್ಮ ರಿಕ್ಷಾ ಸ್ಟ್ಯಾಂಡ್ಗೆ ಬಂದಿದ್ದ. ಇನ್ನೊಂದು ರಿಕ್ಷಾ ಹತ್ತಿ ಹೋಗಿದ್ದಾನೆಂದು ತಿಳಿಸಿದ್ದಾರೆ. ಒಟ್ಟಾರೆ ಇಲ್ಲಿ ತಿಳಿದು ಬಂದಿರೋದು, ಆತ ಅಲ್ಲಿ ಕೊಲೆ ಮಾಡಿ ಪರಾರಿಯಾಗಿ ಯಾರ್ದೋ 2 ವೀಲರ್ನಲ್ಲಿ ಡ್ರಾಪ್ ಪಡೆದು ಸಂತೆಕಟ್ಟೆಯಿಂದ ಆಟೋ ರಿಕ್ಷಾದಲ್ಲಿ ಸಾಗಿದ್ದಾರೆ. ಇನ್ನು ವಿವರವಾಗಿ ಹೇಳೋದಾದ್ರೆ, ಪೊಲೀಸರ ಕಣ್ತಪ್ಪಿಸಲು ಹಂತಕ ಕ್ಷಣಕ್ಕೂ ತನ್ನ ಶರ್ಟ್ ಬದಲಿಸುತ್ತಿದ್ದ. ರಕ್ತ ಸಿಕ್ತ ವಾಸನೆ ಹೋಗಲಾಡಿಸಲು ಸುಗಂಧ ದ್ರವ್ಯವನ್ನು ಬಳಸಿರಬಹುದೆಂದು ತಿಳಿದು ಬಂದಿದೆ. ಒಟ್ಟಾರೆ ಮೇಲ್ನೋಟಕ್ಕೆ ಆತ ಸುಪಾರಿ ಕಿಲ್ಲರ್, ಪ್ರೊಫೆಷನಲ್ ಕಿಲ್ಲರ್ ಆಗಿರುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿ ಬರುತ್ತೆ. ಆ ಕ್ಷಣದ ತನಿಖೆಯ ಮೇಲ್ನೋಟದ ವರದಿಗೆ ಇದು ವ್ಯವಹಾರದಕ್ಕಾಗಿ ನಡೆದ ಕೊಲೆಯೇನೋ ಎಂಬಂತೆ ಊಹೆ ಕೂಡ ಮೂಡುತ್ತೆ. ಕೊನೆಗೆ ಖಾಕಿ ಪಡೆ ಬೋಳು ತಲೆಯ ಆ ವ್ಯಕ್ತಿಯ ಹಿಂದೆ ಬೀಳುತ್ತೆ.
ತನಿಖೆಯನ್ನ ತೀವ್ರಗೊಳಿಸಿ ಹಂತಕನ ಸೆರೆಗೆ 5 ತನಿಖಾ ತಂಡವನ್ನು ರಚಿಸಿ ಹಂತಕನ ಜಾಡು ಹಿಡಿದು ತನಿಖೆಗೆ ಮುಂದಾಗ್ತಾರೆ. ಆದ್ರೆ ಅತ್ತ ದುಷ್ಕರ್ಮಿ ವಿಕೃತಿಗೆ 4 ಭೀಕರವಾಗಿ ಕೊಲೆಯಾಗಿ ಮೃತಪಟ್ಟಿದ್ದಾರೆ. ಗಂಡ ನೂರ್ ಮೊಹಮ್ಮದ್ ಕೂಡ ವಿದೇಶದಿಂದ ಬಂದು ಅತ್ತ ಮಂಗಳೂರಿನಲ್ಲಿದ್ದ ಮಗನೂ ಕೂಡ ಬಂದು ಶವಗಳ ಮರಣೋತ್ತರ ಪರೀಕ್ಷೆ ನಡೆದು ಮಾರನೇ ದಿನದ ಬೆಳಿಗ್ಗೆ ಅಂತ್ಯಕ್ರಿಯೆಗೆ ಮುಂದಾಗ್ತಾರೆ. ನಗರದ ಕೋಡಿಬೆಂಗ್ರೆ ಮಸೀದಿ ಹಾಗೂ ಜಾಮಿಯಾ ಮಸೀದಿಯಲ್ಲಿ 4ರಲ್ಲಿ 2 ಪ್ರತ್ಯೇಕ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಬೆಳ್ಳಂಬೆಳಿಗ್ಗೆ ಭೀಕರ ಹತ್ಯೆಯಿಂದ ಬೆಚ್ಚಿ ಬಿದ್ದ ಉಡುಪಿ ಜನತೆ ಆ ಕುಟುಂಬದ ದುಃಖದಲ್ಲೂ ಜೊತೆಯಾಗಿ ಜಾತಿ ಭೇದ ಮರೆತು ಸೌಹಾರ್ದಯುತವಾಗಿ 1000 ಜನರ ಸಮ್ಮುಖದಲ್ಲಿ ಆ 4ರ ಅಂತ್ಯಕ್ರಿಯೆ ಅಂದು ಸಂಜೆ ನಡೆಯುತ್ತೆ. ಭೀಕರ ಹತ್ಯೆಗೆ ಬೆಚ್ಚಿ ಆ ತೃಪ್ತಿ ನಗರದ ಜನ ಅಂದು ಆ ಮನೆಯ ಶೋಕದಲ್ಲೇ ಮುಳುಗಿತ್ತು. ಮಾನವೀಯತೆಯ ದೃಷ್ಟಿಯಿಂದ ದೀಪಾವಳಿಯನ್ನು ಯಾರೂ ಕೂಡ ಆಚರಿಸಿರಲಿಲ್ಲ. ಇಷ್ಟೆಲ್ಲ ಆದ್ರೂ ಇನ್ನೂ ಕೂಡ ಚಾಣಾಕ್ಷ ಹಂತಕನ ಸುಳಿವು ಪತ್ತೆಯಾಗಿಲ್ಲ. ಇಷ್ಟು ಭೀಕರವಾದ ಕೊಲೆ ನಡೆದು ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾತನಾಡಿಲ್ಲ ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರುತ್ತೆ. ಈ ಮಧ್ಯೆ ಗಂಡ ನೂರ್ ಮೊಹಮ್ಮದ್ ಕೂಡ ಮಾತನಾಡಿ ಇಡೀ ಮನೆ ಪೊಲೀಸರ ವಶದಲ್ಲಿದೆ, ತನಿಖೆ ನಡೆಯುತ್ತಿದೆ, ಗೆಲುವು ಬಯಲಾಗೋ ಭರವಸೆ ಇದೆ ಅಂತ ಹೇಳ್ತಾರೆ. ಆ ಕಡೆ ಹಂತಕನಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ನೂರ್ ಮೊಹಮ್ಮದ್ ತಾಯಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ. ಸ್ವೀಕಾರ ಮಾಡಿದ್ದಾರೆ. ನಮಗೆ ಆದಷ್ಟು ಬೇಗ ನ್ಯಾಯ ಕೊಡುತ್ತೇನೆ ಅಂತ ಅವರು ವಿಶ್ವಾಸ ಕೊಟ್ಟಿದ್ದಾರೆ. ಮುಂದಿನ ವಿಷಯ ನಿಮಗೆಲ್ಲ ಗೊತ್ತುಂಟು. ಮತ್ತು ಇನ್ನು ಏನು ಹೇಳಿದ್ರು ನಾವು ಹೇಳಿದ ಒಂದು ತ್ವರಿತ ನ್ಯಾಯಾಲಯದಿಂದ ವಿಚಾರಣೆ ನಡೆಸಲಿಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಶಿವಪ್ರಸಾದ್ ಆಳ್ವರನ್ನು ನೇಮಕ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮ್ಮ ವಿಷಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಕಾರ್ಯ ನಿಮಗೆಲ್ಲ ಗೊತ್ತುಂಟು. ಇಷ್ಟು ತೀವ್ರ ತನಿಖೆ ಬಯಲುಪಡಿಸುತ್ತೆ ಬೋಳು ತಲೆ ಹಂತಕನ ಹಿಸ್ಟರಿ. ಕೊನೆಗೂ ಖಾಕಿ ಪಡೆಗೆ ಕಿಲ್ಲರ್ ಸೆರೆ. ಇನ್ನೊಂದೆಡೆ ಇಡೀ ಖಾಕಿ ಪಡೆ 5 ತನಿಖಾ ತಂಡದೊಂದಿಗೆ ಆ ಬೋಳು ತಲೆಯ ಹಂತಕನ ಹಿಂದೆ ಬೀಳುತ್ತೆ. ಹೀಗಿರುವಾಗ ಕ್ಷಣ ಕ್ಷಣವೂ ಬಟ್ಟೆ ಬದಲಾಯಿಸಿ ಬೇರೆ ಬೇರೆ ವಾಹನಗಳ ಮುಖಾಂತರ ಪರಾರಿಯಾಗ್ತಿದ್ದ ಚಾಣಾಕ್ಷ ಹಂತಕ ಕೊನೆಗೂ ಕೊಲೆ ನಡೆದು 1.5 ದಿನದ ನಂತರ ಅಂದ್ರೆ ನವೆಂಬರ್ 14ರ ರಾತ್ರಿ ಆ ಕಿಲ್ಲರ್ ಕೊನೆಗೂ ಪೊಲೀಸರ ಬಲೆಗೆ ಬೀಳ್ತಾನೆ. ಕ್ರೂರಿ ಹಂತಕನ ಕ್ರೌರ್ಯಕ್ಕೆ 4 ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ. ಹಂತಕ ಕ್ಷಣಾರ್ಧದಲ್ಲಿ ಎಸ್ಕೇಪ್. ಹಾಗಿದ್ರೆ ಮುಂದೇನಾಯ್ತು ಹೇಳ್ತೇವಿ ವಿರಾಮದ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. 4ರನ್ನ ಅಮಾನುಷವಾಗಿ ಕೊಂದ ಹಂತಕ ಎಸ್ಕೇಪ್ ಆಗಿದ್ದಾದ್ರೂ ಎಲ್ಲಿಗೆ? ಖಾಕಿ ಪಡೆ ಹಂತಕನ ಬೆನ್ನಟ್ಟಿದ್ದು ಹೇಗೆ? ಕೊನೆಗೂ ಪೊಲೀಸರ ಬಲೆಗೆ ಆ ಪಾಪಿ ಹಂತಕ ಸೆರೆ ಸಿಕ್ಕನ? ಕೊಲೆಯ ಹಿಂದಿನ ಹಂತಕನ ಉದ್ದೇಶ ಆದ್ರೂ ಏನಿತ್ತು? ನೀವೇ ನೋಡಿ. ಹೌದು, ಬೆಳ್ಳಂಬೆಳಗ್ಗೆ ಒಂದೇ ಕುಟುಂಬದ 4ರನ್ನ ಬರ್ಬರವಾಗಿ ಚಾಕುವಿನಿಂದ ಇರಿದು ಕೊಂದು ಪರಾರಿಯಾಗಿದ್ದ ಹಂತಕ ಚಾಣಾಕ್ಷತೆಯಿಂದ ಬಟ್ಟೆ ಬದಲಿಸಿ ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ವಾಹನಗಳಲ್ಲಿ ಪರಾರಿಯಾಗ್ತಿದ್ದ ಹಂತಕ ಅಂದು ರಾತ್ರಿ ಮಹಾರಾಷ್ಟ್ರಕ್ಕೆ ಹೋಗುವ ವೇಳೆ ಬೆಳಗಾವಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಈ ರೀತಿಯಾಗಿ ಪೊಲೀಸರಿಗೆ ಕಣ್ತಪ್ಪಿಸಿ ಪರಾರಿಯಾಗುತ್ತಿದ್ದವ ಆ 4ರನ್ನ ಭೀಕರವಾಗಿ ಕೊಂದ ಹಂತಕ ಪ್ರವೀಣ್ ಚೌಗ್ಲೆ.
ಸಾಂಗ್ಲಿ ಮೂಲದವನಾಗಿದ್ದು ಕೊನೆಗೂ ಮೊಬೈಲ್ ಟವರ್ ಆಧರಿಸಿ ಹಂತಕನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರೆ. ಬೆಳಗಾವಿ ಜಿಲ್ಲೆಯ ಕುಡುಚಿಯಲ್ಲಿ ಹಂತಕನನ್ನ ಬಂಧಿಸಲಾಗಿದ್ದು ಉಡುಪಿಗೆ ಬಿಗಿ ಭದ್ರತೆಯಲ್ಲಿ ಆರೋಪಿಯನ್ನ ಕರೆತರ್ತಾರೆ. ಈ ವೇಳೆ ಉಡುಪಿಯ ಕೋರ್ಟ್ ಮುಂದೆ ಆ ಪಾಪಿ ಹಂತಕನನ್ನ ಜನರು ಕುತೂಹಲದಿಂದ ನೋಡಲು ಜನರು ಜಮಾಯಿಸಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಇನ್ನು ಇಡೀ ಪ್ರಕರಣದ ತನಿಖೆ ನಡೆಸಿದ ಎಸ್ಪಿ ಅರುಣ್ ಎಲ್ಲವನ್ನು ಪರಿಶೀಲಿಸಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆತನೇ ಆ ಬರ್ಬರ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆಂದು ಸತ್ಯ ಬಯಲಾಗಿದೆ. ಒಂದು ಕುಟುಂಬದಲ್ಲಿ 4 ಜನ ಕೊಲೆಯಾಗಿರೋ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು 5 ತಂಡಗಳನ್ನು ರಚನೆ ಮಾಡಿ ಆಮೇಲೆ ಇನ್ನೂ ಅಡಿಷನಲ್ ತಂಡಗಳನ್ನು ಇನ್ನೂ ಒಂದು 3 ತಂಡಗಳನ್ನು ಅಡಿಷನಲ್ ಆಗಿ ರಚನೆ ಮಾಡಿ ಎಲ್ಲರೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸುಮಾರು 15ರಿಂದ 20 ಜನ ಎಲ್ಲರೂ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ನಿನ್ನೆ ಸಂಜೆ ಯಾರು ಒಬ್ಬರು ಸಸ್ಪೆಕ್ಟನ್ನು ಕರ್ಕೊಂಡು ಬಂದ್ವಿ. ಪ್ರವೀಣ್ ಅರುಣ್ ಚೌಗ್ಲೆ ಇದ್ದು 39ರಿಂದ 40 ವಯಸ್ಸು ಅವರಿಗೆ ನಿನ್ನೆ ಸಂಜೆ ಬೆಳಗಾಂ ಜಿಲ್ಲೆಯಿಂದ ನಮ್ಮ ಒಂದು ತಂಡ ವಿಶೇಷ ತಂಡ ಹೋಗಿ ಅವರನ್ನು ಕಸ್ಟಡಿಗೆ ತಗೊಂಡು ಇವತ್ತು ಬಂದು ಅವರಿಗೆ ಎನ್ಕ್ವೈರಿ ಮಾಡಿದ್ದಾಗ ಅವರು ಕೊಲೆ ಮಾಡಿದ್ದನ್ನು ಒಪ್ಪಿಕೊಂಡು ಈಗ ಇವತ್ತು ಮಧ್ಯಾಹ್ನ ಅವರನ್ನು ಅರೆಸ್ಟ್ ಪ್ರೊಸೀಜರ್ ಎಲ್ಲ ಮಾಡಿ ತನಿಖಾಧಿಕಾರಿ ಅವರು ಅವರನ್ನು ಈಗ ಮುಂದೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರದ್ದು ಮೋಟಿವ್ ಮತ್ತು ಕೊಲೆಗೆ ಉಪಯೋಗಿಸಿದ ವೆಪನ್ ಮತ್ತು ಇನ್ನೂ ಕೆಲವೊಂದು ಪ್ರೊಸೀಜರ್ಸನ್ನು ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗನೆ ಮಾಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಬೇಗ ಸಲ್ಲಿಸಲಿಕ್ಕೆ ನಮ್ಮ ಕಡೆಯಿಂದ ಮೋಟಿವ್ 2-3 ಮೋಟಿವ್ಸ್ ಇದೆಯೇ. ಆರೋಪಿ ಹೇಳಿರೋ ವರ್ಷನನ್ನು ನಾವು ವೆರಿಫೈ ಮಾಡಿ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಅದರಲ್ಲಿ ವಿಕ್ಟಿಮ್ದು ಫ್ಯಾಮ್ಲಿದು ಅವರು ಆರೋಪಿ ಏನು ಹೇಳ್ತಾರೋ ಅದನ್ನು ನಾವು ಚೆಕ್ ಮಾಡಿ ಇನ್ನೊಂದು ಸಾರಿ ಡೀಟೇಲ್ಡಾಗಿ ಹೇಳಿದರೆ ನಮ್ಗೆ ಅನುಕೂಲ ಆಗುತ್ತೆ. ಬಟ್ ಅವರೇ ಮರ್ಡರ್ ಮಾಡಿರೋದು ನಮಗೆ ಟೆಕ್ನಿಕಲ್ ಎವಿಡೆನ್ಸಸ್ ಮತ್ತು ಇತರ ಎವಿಡೆನ್ಸಸ್ನಲ್ಲಿ ಕನ್ಫರ್ಮ್ ಆಗಿದೆ. ಆದ್ದರಿಂದ ಅವರನ್ನು ಅರೆಸ್ಟ್ ಮಾಡಿದ್ವಿ. ಮೋಟಿವ್ ವೆರಿಫೈ ಮಾಡಿ ಮತ್ತೆ ಒಮ್ಮೆ ನಾನು ಡೀಟೇಲ್ಸ್ ಈಗ ಆ್ಯಸ್ ಪರ್ ಹಿಸ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಈಗ ವಾಟ್ ಎವರ್ ಈಸ್ ಹಿಸ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಟ್ ನಾವು ಹೇಳಬೇಕಾಗುತ್ತೆ. ವಿತೌಟ್ ವೆರಿಫೈಯಿಂಗ್ ದಟ್ ದೆನ್ ಇಟ್ ವಿಲ್ ನಾಟ್ ಬಿ ಎನ್ ಅಥೆಂಟಿಕೇಟೆಡ್ ಸ್ಟೇಟ್ಮೆಂಟ್. So that we will verify and then we'll give. As per his confessional statement, he went to attack one person and on the fit of rage when others tried to stop him, he attacked the other people, personnel also. But this is his confessional statement. We have to verify the details and then come up with the facts. ಈಗ ಮಾಹಿತಿ ಪ್ರಕಾರ ಅವರು ಐನಾಸ್ ಎಂದು ಹುಡುಗಿಯನ್ನು ಅವ್ರ ಮೇಲೆ ಏನು ಉದ್ದೇಶದಿಂದ ಕೊಲೆ ಮಾಡೋಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಉಳಿದ ಇತರರು ಅವರನ್ನು ತಡೆಯಲಿಕ್ಕೆ ಬಂದಾಗ ಅವಾಗ ತಪ್ಪಿಸ್ಕೊಳ್ಳೋ ಉದ್ದೇಶ ಮತ್ತು ಅವರಿಗೆ ಎಂದು ಯಾರು ಎವಿಡೆನ್ಸಸ್ ಸಿಗಬಾರದೆಂದು ಉದ್ದೇಶದಲ್ಲಿ ಉಳಿದ 3 ಜನಕ್ಕೆ ಕೊಲೆ ಮಾಡಿರೋದು ನಮಗೆ ಸಾಬೀತಾಗಿದೆ. ಸೊ ಇದು ಆರೋಪಿದ ಕನ್ಫೆಷನಲ್ ಸ್ಟೇಟ್ಮೆಂಟ್ ಇರೋದ್ರಿಂದ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮ ವರದಿನಲ್ಲಿ ನಾವು ಇನ್ನೂ ಕ್ಲಾರಿಟಿಯಾಗಿ ಕೊಡ್ತೀವಿ. ಅಷ್ಟಕ್ಕೂ ಈ 4 ಬರ್ಬರ ಹತ್ಯೆ ಯಾಕಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಆಗ ತಿಳಿದು ಬರುತ್ತೆ. ಹತ್ಯೆಗೊಳಗಾದ ಐನಾಸ್ ಏರ್ ಇಂಡಿಯಾದಲ್ಲಿ ಗಗನಸಖಿಯಾಗಿದ್ರೆ ಆರೋಪಿ ಹಂತಕ ಪ್ರವೀಣ್ ಚೌಗ್ಲೆ ಮಂಗಳೂರಿನ ಏರ್ ಇಂಡಿಯಾದಲ್ಲಿ ಕ್ಯಾಬಿನ್ ಕ್ರೂ ಆಗಿ ಕೆಲಸ ಮಾಡ್ತಿದ್ದ. ಈ ವೇಳೆ ಸಹೋದ್ಯೋಗಿ ಐನಾಸ್ ಜೊತೆಗೆ ಆರೋಪಿಯಾದ ಪ್ರವೀಣ್ ಸ್ನೇಹ ಶುರುವಾಗಿದೆ. ಆರಂಭದಲ್ಲಿ ಸ್ನೇಹ ಸಲುಗೆಯಿಂದಿದ್ದ ಇವರಿಬ್ಬರ ಮಧ್ಯೆ ಬಳಿಕ ಒಡಕುಂಟಾಗುತ್ತೆ. ಕಳೆದ ಕೆಲ ತಿಂಗಳಿನಿಂದ ಕಾರಣಾಂತರಗಳಿಂದ ಐನಾಸ್ ಪ್ರವೀಣ್ ಸ್ನೇಹವನ್ನ ತಿರಸ್ಕರಿಸತೊಡಗಿದ್ಲು. ಆದ್ರೂ ಬೆಂಬೆಡದ ಪ್ರವೀಣ್ ಪೀಡಿಸುತ್ತಿದ್ದ. ಇದರಿಂದ ಬೇಸತ್ತು ಐನಾಸ್ ಪ್ರವೀಣ್ನ ನಂಬರ್ ಕೂಡ ಬ್ಲಾಕ್ ಮಾಡಿದ್ಲು. ಇದರಿಂದಲೇ ಪ್ರವೀಣ್ ಆಕೆಯ ಮೇಲಿನ ದ್ವೇಷ ಅಸೂಯೆಯಿಂದ ಕೋಪಗೊಂಡು ಕೊಲೆ ಮಾಡುವುದಾಗಿ ಸಂಚು ರೂಪಿಸಿದ್ದಾನೆ. ಸೊ ನಮಗಿಲ್ಲಿ ಗೊತ್ತಾಗೋದು ಪ್ರವೀಣ್ನ ಟಾರ್ಗೆಟ್ ಐನಾಸ್ ಎಂದು. ಆಕೆಯನ್ನ ಕೊಲ್ಲಲು ಪ್ಲಾನ್ ಮಾಡಿದಾತ ಕೃತ್ಯ ನಡೆಸುವ ಮುಂಚಿನ ದಿನವೇ ಐನಾಸ್ ಮನೆ ಬಳಿ ಬಂದು ಸುತ್ತಲಿನ ಪರಿಸರವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಹೋಗಿದ್ದ ಎನ್ನಲಾಗ್ತಿದೆ.
ಒಟ್ಟಾರೆ ಇಲ್ಲಿಂದ ಶುರುವಾಗಿತ್ತು ಆ ಮರ್ಡರ್ ಮಿಸ್ಟರಿ. ಇದೀಗ ತಾಂತ್ರಿಕ ಹಾಗೂ ಇತರ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪ್ರವೀಣ್ ಕೊಲೆ ಮಾಡಿರುವುದಾಗಿ ದೃಢಪಟ್ಟಿದೆ. ಹಂತಕ ಈಗ ಕೊಲೆಗೆ 3 ಉದ್ದೇಶಗಳನ್ನ ತಿಳಿಸಿದ್ದು ಅದನ್ನ ಪರಿಶೀಲನೆ ನಡೆಸಿ ದೃಢಪಡಿಸುತ್ತೇವೆಂದು ಎಸ್ಪಿ ಅರುಣ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಆರೋಪಿ ಪ್ರವೀಣ್ ಮಹಾರಾಷ್ಟ್ರ ಮೂಲದ ಸಾಂಗ್ಲಿಯವನಾಗಿದ್ದು ಮೊದಲೇ ವಿವಾಹವಾಗಿದ್ದ. ಅಲ್ಲೂ ಕೂಡ ತನ್ನ ಹೆಂಡತಿಗೆ ಚಿತ್ರಹಿಂಸೆ ನೀಡುತ್ತಿದ್ದ ಎಂದು ಹೇಳಲಾಗ್ತಿದೆ. ಮದುವೆಯಾಗಿ ಹೆಂಡತಿ ಇದ್ದು ಒಂದು ಮಗುವಿದ್ರೂ ಆತ ಗಗನಸಖಿ ಐನಾಸ್ ಹಿಂದೆ ಬಿದ್ದಿದ್ದು ದೊಡ್ಡ ತಪ್ಪು. ಅವಳನ್ನ ಅತಿಯಾಗಿ ಪೀಡಿಸಿ ಕಿರುಕುಳ ನೀಡುತ್ತಿದ್ದ. ಒಟ್ಟಾರೆ ಸೈಕೋ ಮೆಂಟಾಲಿಟಿ ಹೊಂದಿದ್ದ ಹಂತಕ ಪ್ರವೀಣ್ ಚೌಗಲೆ. ಅಷ್ಟಾದ್ರೂ ಆತ ಐನಾಸ್ ಜೊತೆಗೆ ಸ್ನೇಹದಿಂದಿದ್ದು ದ್ವೇಷದ ಕಾರಣವಾಗಿ ಈ ಕೊಲೆ ನಡೆದಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಪೊಲೀಸ್ ವೃತ್ತಿಯಲ್ಲೂ ಕೂಡ ಆತ ಇದ್ದ ಅಂತ ಹೇಳಲಾಗ್ತಿದೆ. ಇಷ್ಟು ಚಾಣಾಕ್ಷತನದಿಂದ ಬಟ್ಟೆ ಬದಲಿಸಿ ಬೇರೆ ಬೇರೆ ವಾಹನದಲ್ಲಿ ಸಾಗಿ ಪೊಲೀಸರ ಕಣ್ತಪ್ಪಿಸಿದ್ದ ಹಂತಕ ಕೊನೆಗೂ ಪೊಲೀಸರ ತೀವ್ರ ಕಾರ್ಯಾಚರಣೆಗೆ ಸಿಲುಕಿ ಸೆರೆ ಸಿಕ್ಕಿದ್ದಾನೆ. ಇದೀಗ ಆರೋಪಿಯನ್ನ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯ ಉಡುಪಿ ಇದರ 1ನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ಶ್ಯಾಮ್ ಪ್ರಕಾಶ್ ಮುಂದೆ ಹಾಜರುಪಡಿಸಿದ್ದು, ನ್ಯಾಯಾಲಯ ಇದೀಗ ಆರೋಪಿ ಹಂತಕ ಪ್ರವೀಣ್ ಚೌಗಲೆಗೆ 14 ದಿನ ಪೊಲೀಸ್ ಕಸ್ಟಡಿಯಲ್ಲಿಡಲು ಆದೇಶ ಹೊರಡಿಸಿದೆ. ಇನ್ನು ನ್ಯಾಯಾಲಯ ಆರೋಪಿ ಪ್ರವೀಣ್ ಚೌಗಲೆಗೆ 14 ದಿನ ಪೊಲೀಸ್ ಕಸ್ಟಡಿ ವಿಧಿಸುತ್ತಿದ್ದಂತೆ ಆತನನ್ನ ಸ್ಥಳ ಹಾಜರಿಗಾಗಿ ಕೃತ್ಯ ನಡೆಸಿದ ತೃಪ್ತಿ ನಗರದ ಆ ಮನೆಗೆ ಕರೆತರ್ತಾರೆ. ಅದಾಗಲೇ ಇನ್ನೊಂದು ದ್ವೇಷದ ಜ್ವಾಲೆ ಹೊತ್ತಿ ಉರಿತಾ ಇತ್ತು. ಹೌದು, ಎಂಥವರ ಮನಸ್ಸನ್ನು ಕರಗಿಸಿದ ಹೃದಯ ವಿದ್ರಾವಕ ಹತ್ಯೆ ಇದು. 4 ನಿರ್ದಯವಾಗಿ ಅಮಾನುಷವಾಗಿ ಭೀಕರವಾಗಿ ಕೊಂದಿದ್ದ ಆ ಪಾಪಿ ಹಂತಕನ ಮೇಲೆ ಜನರೆಲ್ಲ ರೊಚ್ಚಿಗೆದ್ದಿದ್ರು. ಒಂದೇ ಕುಟುಂಬದ 4 ಸಾವಿಗೆ ಮರುಕಪಟ್ಟು ಹಂತಕನ ನೀಚ ಕೃತ್ಯಕ್ಕೆ ಜನರೆಲ್ಲ ರೊಚ್ಚಿಗೆದ್ದಿದ್ರು. ಪೊಲೀಸರು ಆರೋಪಿ ಪ್ರವೀಣ್ನನ್ನ ಸ್ಥಳ ಮಹಜರಿಗೆಂದು ಕರೆತಂದಾಗ ಅಲ್ಲಿನ ಸುತ್ತಮುತ್ತಲಿನ ಜನರೆಲ್ಲ ಒಟ್ಟಾಗಿ ಆರೋಪಿ ಪ್ರವೀಣ್ನನ್ನ ನಮಗೊಪ್ಪಿಸಿ ನಾವು ಅವನಿಗೆ ಶಿಕ್ಷೆ ಕೊಡುತ್ತೇವೆಂದು ಆಕ್ರೋಶಗೊಂಡಿದ್ರು. ಪರಿಸ್ಥಿತಿ ಕೈ ಮೀರಿದ್ದು ಆಕ್ರೋಶಗೊಂಡ ಜನರನ್ನ ಪೊಲೀಸರು ಲಾಠಿ ಬೀಸಿ ಚದುರಿಸಿದ್ರು. ಆತ 15 ನಿಮಿಷ ತೆಗೆದುಕೊಂಡಿದ್ದಾನೆ, ನಮಗೆ 30 ಸೆಕೆಂಡ್ ಕೊಡಿ ಅವನನ್ನ ಎಂದು ಸಿಟ್ಟಿಗೆದ್ದಿದ್ದಾರೆ. ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಆದಷ್ಟು ಬೇಗ ಆತನಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ.
ಒಟ್ಟಾರೆ ಹಂತಕ ಪ್ರವೀಣ್ನ ಸೈಕೋ ಮನಸ್ಥಿತಿಗೆ ಇಲ್ಲಿ 4 ಅಮಾಯಕರು ಜೀವ ಕಳೆದುಕೊಂಡಿದ್ದಾರೆ. ಕೊಲೆ ನಡೆದ ನೂರ್ ಮೊಹಮ್ಮದ್ ಕುಟುಂಬ ಇನ್ನೂ ಶೋಕದಿಂದ ಹೊರಬಂದಿಲ್ಲ. ಆಯ್ನಾಸ್ ಸಹೋದರನು ಈ ಬಗ್ಗೆ ಮಾತನಾಡಿದ್ದು, ಕುಟುಂಬಸ್ಥರು ಕೂಡ ನಮಗೆ ಉಸಿರು ಕಟ್ಟಿದಂತಾಗಿದೆ, ಹಾಡ ಹಗಲೇ ಬಂದು ಕೊಂದು ಹೋಗಿದ್ದಾನೆಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಒಟ್ಟಾರೆ ಬರ್ಬರವಾಗಿ 4 ಹತ್ಯೆಯಾದ್ರೆ ಆ ಕುಟುಂಬದ ಶೋಕ ಇನ್ನೂ ಮುಗಿದಿಲ್ಲ. ಹಂತಕನನ್ನ ನಮಗೊಪ್ಪಿಸಿ ಎಂದು ಜನರು ರೊಚ್ಚಿಗೆದ್ರೆ ಅತ್ತ ಈ ಭೀಕರ ಘಟನೆಯ ಪಾಪಿ ಹಂತಕ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇಡೀ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು, ಇಡೀ ಪ್ರಕರಣ ಬೇರೆ ಇನ್ಯಾವ ಆಯಾಮ ಪಡೆದುಕೊಳ್ಳುತ್ತೆ, ಭೀಕರ ಹತ್ಯೆಯ ಹಿಂದಿನ ಇನ್ನೆಷ್ಟು ಸತ್ಯ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ಇದು ಉಡುಪಿ ಹಿಂದೆಂದು ಕಂಡು ಕೇಳರಿಯದ ಕ್ರೈಮ್ ಸ್ಟೋರಿ. ವ್ಯಾಮೋಹ ದ್ವೇಷಕ್ಕೆ ಬಲಿಯಾಯ್ತು 4 ಜೀವ. ಇದೇ ನೇಜಾರು ನೆತ್ತರಿನ ಕಥೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.